ಇಲ್ಲಿ ನಿಮ್ಮ ಚಾಕುಗಳಿಗೆ ಕತ್ತರಿಗಳಿಗೆ ಸಾಣೆ ಹಿಡಿದುಕೊಳ್ಳಲಾಗುವುದು ಅಂತ ಹೇಳ್ಕೊಂಡು ಬರ್ತಾರೆ. ಬಟ್ ಇಲ್ಲಿ ಕೆನಡಾದಲ್ಲಿ ಯಾರು ಆತರ ಬರಲ್ಲ. ಆಲ್ಸೋ ಇದರಲ್ಲಿ ಗೆಟ್ ಸ್ಟಾರ್ಟೆಡ್, ರಿಮೆಂಬರ್ ಯುವರ್ ಗೋಲ್, ಕೀಪ್ ಚಗಿಂಗ್, ಡೋಂಟ್ ಗಿವ್ ಅಪ್, ಆಲ್ಮೋಸ್ಟ್ ದೇ, ಯು ಡಿಡ್ ಇಟ್ ಅಂತೆಲ್ಲ ಮೋಟಿವೇಶನ್ಸ್ ಇದೆ. ಚೆನ್ನಾಗಿದೆ ಅಲ್ವಾ? ಸೊ ಫಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದು ಒಂದು ಪೋರ್ಟೇಬಲ್ ಫ್ಯಾನ್. ಇದು ಏನಿದು ಚಾರ್ಜಬಲ್. Oh yeah. ಗುಡ್ ಮಾರ್ನಿಂಗ್. ಹೇಗಿದ್ರೆ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಿ ಅಂತ ಅನ್ಕೋತೀವಿ. ಹೌದು, ನಾವೆಲ್ಲ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ಅಂಡ್ ಇವತ್ತಿನ ವಿಡಿಯೋದಲ್ಲಿ ನೀವೆಲ್ಲರೂ ತೇಮು ಆಪ್ ಬಗ್ಗೆ ಕೇಳಿರ್ತೀರಾ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರ್ತಾ ಇರುತ್ತೆ ತೇಮು ಆಪ್, ಅವ್ರದ್ದು ಪ್ರಾಡಕ್ಟ್ಸ್ ಎಷ್ಟು ರೀಸನೇಬಲ್ ಪ್ರೈಸ್ಗೆ ಅವ್ರದ್ದೆಲ್ಲ ಪ್ರಾಡಕ್ಟ್ಸ್ ಇರುತ್ತೆ ಅಂತ. ಸೊ ಇವತ್ತು ನಾನು ಕೂಡ ತೇಮು ಆಪ್ ಇಂದ ಕೆಲವೊಂದು ಪ್ರಾಡಕ್ಟ್ಸ್ ತರಿಸಿದೀನಿ, ಅದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡೋಣ ಅಂಡ್ ಒಂದು ಶಾಪಿಂಗ್ ಹಾಲ್ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದೀವಿ. ಸೊ ತೇಮು ಆಪ್ ಬಂದ್ಬಿಟ್ಟು ಅದರಲ್ಲಿ ನಿಮ್ಗೆ ಕಿಚನ್ ಹೋಮ್ ಪ್ರಾಡಕ್ಟ್ಸ್, ಕಿಚನ್ ಪ್ರಾಡಕ್ಟ್ಸ್ ಅಥವಾ ಆಕ್ಸೆಸರೀಸ್ ಆಗಿರ್ಬೋದು, ಆಮೇಲೆ ಕ್ಲೋದಿಂಗ್, ಗೇಮಿಂಗ್ ಪ್ರಾಡಕ್ಟ್ಸ್, ಇನ್ನು ಯಾವ್ದೆಲ್ಲ ಬೇಕು A to Z ಎಲ್ಲಾನು ಆ ಒಂದು ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಆಲ್ಸೋ ಒಂದು ರೀಸನೇಬಲ್ ಪ್ರೈಸ್ಗೆ ಸಿಗುತ್ತೆ. ಹಾಗಾಗಿ ಇವತ್ತು ನಾನೇನೇನು ತಗೊಂಡಿದ್ದೀನಿ ತೇಮು ಆಪ್ ಇಂದ ಅದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಅದೆಲ್ಲ ಲಿಂಕ್ ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಚೆಕ್ ಮಾಡ್ಬೋದು. ಇವಾಗ ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಈ ಒಂದು ಬಾಕ್ಸ್ ಅಲ್ಲಿ ಒಂದು ಮೇಕಪ್ ಸ್ಟೋರೇಜ್ ಬಾಕ್ಸ್ ಇದೆ. ಆಕ್ಚುಲಿ ಚೆನ್ನಾಗಿದೆ, ಅದು ದೊಡ್ಡದು. ಈ ಒಂದು ಬಾಕ್ಸ್ ಅಲ್ಲಿ ಅದು ಒಂದೇ ಇರೋದು, ಅದನ್ನ ಲಾಸ್ಟ್ ತೋರಿಸ್ತೀನಿ. ಅದು ತುಂಬಾ ಚೆನ್ನಾಗಿದೆ. ಅಂಡ್ ಇಲ್ಲಿ ಇನ್ನಷ್ಟು ಪ್ರಾಡಕ್ಟ್ಸ್ ಇದೆ ಇನ್ನೊಂದು ಪ್ಯಾಕೇಜ್ ಅಲ್ಲಿ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಫಸ್ಟ್. ಸೊ ದ ಫಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದೊಂದು ಚಾರ್ಜಬಲ್ ಪೋರ್ಟೇಬಲ್ ಫ್ಯಾನ್. ಇದು ನಮ್ಮ ಕೆನಡಾದಲ್ಲಿ ವಿಂಟರ್ ಹೆಂಗೆ ಹಾರ್ಶ್ ಆಗಿದೆಯೋ ಸಮ್ಮರ್ ಕೂಡ ಅಷ್ಟೇ ಹಾರ್ಶ್ ಆಗಿರುತ್ತೆ. ಸೊ ಆಚೆ ಹೋದಾಗ ಸಡನ್ ಆಗಿ ಜೋರಾಗಿ ಸೆಕೆ ಆದ್ರೆ ಇಮಿಡಿಯೇಟ್ ಆಗಿ ಒಂದು ಗಾಳಿ ಹಾಕೊಳಕ್ಕೆ ಫ್ಯಾನ್ ಇರ್ಲಿ ಅಂತ ಹೇಳ್ಬಿಟ್ಟು ತಗೊಂಡಿದೀವಿ ಎಲ್ಲರಿಗೆ. ಯಾ, ಸೊ ಇದು ಹೆಂಗಿದೆ ಅಂತ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಇದ್ರದ್ದು ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಅದ್ರ ಎಲ್ಲಾ ಲಿಂಕ್ಗಳು ಕೂಡ ಏನೇನಿದೆ ಎಲ್ಲ ಪ್ರಾಡಕ್ಟ್ಸ್ ನಿಮ್ಗೆ ಏನೇ ಒಂದು ಇಷ್ಟ ಆದ್ರೂ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಸೊ ಈ ತರ ಚಾರ್ಜರ್ ಇರುತ್ತೆ ಇದಕ್ಕೆ. ಇದು ಚಾರ್ಜರ್ USB ಹಾಕೊಂಡು ಇದು ಕಮ್ಮಿ ಆದಾಗ ಚಾರ್ಜ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಅಂಡ್ ಇದರಲ್ಲಿ ಡಿಸ್ಪ್ಲೇ ಕೂಡ ಇದೆ. ಸಿ ಇವಾಗ 1 ನಂಬರ್ ಅಲ್ಲಿ ಟರ್ನ್ ಆಗ್ತಾ ಇದೆ ಫ್ಯಾನು. ಅಂಡ್ ನೆಕ್ಸ್ಟ್ 2, 3, 4, 5 ಅಂತ ಇಷ್ಟು ಲೆವೆಲ್, 5 ಲೆವೆಲ್ ಅಲ್ಲಿ ಗಾಳಿ ಬರುತ್ತೆ. ಸೊ ತುಂಬಾ ಫಾಸ್ಟ್ ಆಗಿ ಬರುತ್ತೆ ಆಕ್ಚುಲಿ. ಅಂಡ್ ಟೆಂಪರೇಚರ್ ಕೂಡ ತೋರಿಸ್ತಾ ಇರುತ್ತೆ, ಕಮ್ಮಿ ಆಗ್ತಾ ಇರುತ್ತೆ ಸ್ವಲ್ಪ ಹೊತ್ತಾದ್ಮೇಲೆ. ಸಿ ಈ ತರ ಇಟ್ಕೊಂಡು ಗಾಳಿ ಹಾಕೊಳ್ತಾ ಇದ್ರೆ ತೋರಿ ಸಿ ಎಷ್ಟು ಜೋರಾಗಿ ಬರ್ತಾ ಇದೆ ಅಂತ. ಇಲ್ಲಿ ಇಟ್ಕೋ. ಇದು ಆಕ್ಚುಲಿ ನಂಗೆ ತುಂಬಾ ಇಷ್ಟ ಆಯ್ತು, ಕ್ಯೂಟ್ ಆಗಿದೆ ನೋಡಕ್ಕೂನು. ಹಿಂಗೆ ಎಲ್ಲಾರು ಬೇಕು ಅಂದ್ರೆ ಈ ತರ ಇಟ್ಟುನು ಈ ತರನು ಯೂಸ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಹಿಂಗೂನು ಯೂಸ್ ಮಾಡ್ಕೋಬಹುದು. ಚೆನ್ನಾಗಿದೆ. ಸೆಕೆ ಆದ ತಕ್ಷಣ ಸೊ ಇದಕ್ಕೆ 2 ಸೈಡ್ ಅಲ್ಲಿ ಹುಕ್ ಬೇರೆ ಕೊಟ್ಟಿದ್ದಾರೆ. ಅದಕ್ಕೊಂದು ಈ ತರ ನೀವು ಇದನ್ನು ಟ್ಯಾಗ್ ಕೂಡ ಕೊಟ್ಟಿದ್ದಾರೆ. ಅದನ್ನ ಹಾಕೊಂಡ್ಬಿಟ್ಟು ಕುತ್ತಿಗೆಗೆ ಹಾಕೊಂಡು ಹೋಗ್ತಾ ಇರ್ಬೋದು. ತರ ಬೆಂಡ್ ಮಾಡಿ ಹಿಂಗ್ ಇಟ್ಬಿಟ್ರೆ ಮುಖಕ್ಕೆ ಬರ್ತಾ ಇರುತ್ತೆ ಗಾಳಿ. ಬಟ್ ಕೂದಲೆಲ್ಲ ಹುಷಾರಾಗಿ ನೋಡ್ಕೊಳ್ಳಿ. ಅಂಡ್ ನಾನ್ ಕೇಳ್ಪಟ್ಟೆ ಇವಾಗ ಬೆಂಗಳೂರಲ್ಲೂ ತುಂಬಾ ಸೆಕೆ, ಊರಲ್ಲಂತೂ ಕೇಳದೆ ಬೇಡ, ನಮ್ಮೂರ್ ಕಡೆ ಎಲ್ಲ ತುಂಬಾನೇ ಸೆಕೆ. ಸೊ ಅಂತ ಜಾಗಕ್ಕೆಲ್ಲ ಇದು ಬೆಸ್ಟ್ ಫ್ಯಾನ್. ಇದು ಒಂದ್ ಇಟ್ಕೊಂಡ್ಬಿಟ್ರೆ ಕುತ್ತಿಗೆ ಹಾಕೊಂಡು ಹೋಗ್ತಾ ಇರ್ಬೋದು. ಎಲ್ಲಾರು ನಾವ್ ಆಕ್ಚುಲಿ ಅನ್ಕೊಂತಾ ಇದ್ವಿ ಒಂದು ಪೋರ್ಟೇಬಲ್ ನಮ್ಗೆ ಹಾಕೊಳ್ಳೋ ಬಾಡಿಗೆ ಒಂದು ಹಾಕೊಳ್ಳೋ ತರ ಏನಾದ್ರು ಒಂದು ಬರ್ಬೇಕು, AC ಆರ್ ಫ್ಯಾನ್ ಸಮಥಿಂಗ್ ಅಂತ. ಇವಾಗ ಬಂದ್ಬಿಟ್ಟಿದೆ. ಸೊ ಡೋಂಟ್ ವೇಟ್ ಎನಿ ಮೋರ್, ತಗೊಂಡ್ಬಿಡಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ನಾವು ತಗೊಂಡಿರೋದು ಇದೊಂದು ಮೊಬೈಲ್ ಸ್ಟ್ಯಾಂಡ್ ಪೇಂಟಿಂಗ್ ಅಂತ. ಒಂದು ಚೆನ್ನಾಗಿತ್ತು ಶೋ ಪೀಸ್ ಇದು. ಸೊ ಹೇಗಿದೆ ಅಂತ ನೋಡೋಣ ಅಂತ ಹೇಳಿ ತರಿಸಿದೀನಿ, ತೋರಿಸ್ತೀನಿ. ಇದು ಅದ್ರ ಸ್ಟ್ಯಾಂಡು. ಇದು ಈ ತರ ಇದೆ. ಇದನ್ನ ನೀವು ಒಂದ್ಸರಿ ಶೇಕ್ ಮಾಡ್ಬಿಟ್ಟು ಈ ತರ ಇಟ್ಬಿಟ್ರೆ ಅದು ಈ ತರ ಸ್ಯಾಂಡ್ ಬೀಳ್ತಾ ಇರೋದು ಒಂಥರ ರಿಲ್ಯಾಕ್ಸಿಂಗ್ ಆಗಿರುತ್ತೆ ನೋಡಕ್ಕೆ. ಸೊ ಈ ತರ ಇಟ್ಬಿಡೋದು ಶೋ ಪೀಸ್ ತರ. ಇದು ಚೆನ್ನಾಗಿದೆ. ಸಿ ಬಟ್ ಒಂದ್ಸರಿ ಚೆನ್ನಾಗಿ ಶೇಕ್ ಮಾಡ್ಬೇಕಿಲ್ಲ ಅಂದ್ರೆ ಅದ್ ಮೇಲ್ಗಡೆ ಅಂಟ್ಕೊಂಡ್ಬಿಟ್ಟಿರುತ್ತೆ. ಶೇಕ್ ಮಾಡಿ ಹಿಂಗ್ ಇಟ್ಬಿಡೋದು.
ಆಮೇಲೆ ಸ್ವಲ್ಪ ಆಮೇಲೆ ಎಲ್ಲ ಕೆಳಗಡೆ ಬಂದಿರುತ್ತೆ. ಸೊ ಇದೆಲ್ಲ ಬೇರೆ ಬೇರೆ ಕಲರ್ ಅಲ್ಲಿ ಇತ್ತು, ಬ್ಲೂ, ಆರೆಂಜ್, ವೈಟ್ ಆ ತರ ಎಲ್ಲ. ಸೊ ನನಗೆ ಬ್ಲೂ ಚೆನ್ನಾಗಿ ಕಾಣಿಸ್ತು, ನಾನು ಬ್ಲೂ ಅಲ್ಲಿ ತರಿಸ್ಕೊಂಡಿದೀನಿ. ಸೊ ಎಲ್ಲ ಬಿಗ್. ಸೊ ದ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದೊಂದು ಟ್ರೇ, ರೋಟೇಟೇಬಲ್ ಟ್ರೇ. ಈ ತರ ಇಟ್ರೆ ಈ ತರ ರೋಟೇಟ್ ಆಗುತ್ತೆ. ಈ ತರ ರೋಟೇಟ್ ಆಗ್ತಾ ಇರುತ್ತೆ. ಸೊ ನೀವು ಇದನ್ನ ಕಿಚನ್ ಅಲ್ಲಿ ಆಯಿಲ್ ಇಟ್ಕೊಳ್ಳಕ್ಕೆ ಅಥವಾ ಉಪ್ಪು, ಸಕ್ಕರೆ ಆ ತರದ್ ಇಟ್ಕೊಳ್ಳಕ್ಕೆ, ಉಪ್ಪಿನಕಾಯಿ ಟೇಬಲ್ ಅಲ್ಲಿ ಇಟ್ಬಿಟ್ಟು ಉಪ್ಪಿನಕಾಯಿ ಎಲ್ಲ ಇಟ್ಬಿಟ್ಟು ಆ ತರ ಎಲ್ಲ ಯೂಸ್ ಮಾಡ್ಬೋದು. ರೋಟೇಟ್ ಮಾಡಿದ್ರೆ ಎಲ್ಲಾ ಸೈಡ್ ಅಲ್ಲಿ ಕೂತಿರೋರ್ಗೂ ಸಿಗುತ್ತೆ. ಪ್ರಾಡಕ್ಟ್ ನಮ್ಮ ಹತ್ರ ಇರೋದು ಇದೊಂದು ಇನ್ನೊಂದು ಕ್ಯೂಟ್ ನೈಟ್ ಲ್ಯಾಂಪ್. ಇದು ನೈಟ್ ಲ್ಯಾಂಪ್ ಅಂದ್ರೆ ಈ ತರ ಇದೆ. ಇದನ್ನ ಇದಕ್ಕೆ ಇಟ್ಬಿಟ್ಟು ಇದನ್ನ ಪ್ಲಗ್ ಮಾಡಿದ್ರೆ ಅಂಡ್ ಆಲ್ಸೋ ನಿಮ್ಗೆ ಇದ್ರ ಜೊತೆ ಒಂದು ಪೆನ್ ಬರುತ್ತೆ, ನಾರ್ಮಲ್ ಈ ತರ ಒಂದು ಸ್ಕೆಚ್ ಪೆನ್ ತರ. ಸೊ ಇದರಲ್ಲಿ ನೀವ್ ಏನ್ ಬೇಕಿದ್ರು ಬರಿಬಹುದು. ಈ ಒಂದು ಪ್ರಾಡಕ್ಟ್ ಮೇಲೆ ಏನ್ ಬೇಕಿದ್ರು ಬರಿಬಹುದು. ಬರ್ದಾಗ ನೀವು ಅದನ್ನ ಪ್ಲಗ್ ಸಿಕ್ಸಿದಾಗ ಅದು ಲೈಟ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನೈಟ್ ಅಲ್ಲಿ ಬೆಡ್ ಸೈಡ್ ಅಲ್ಲೆಲ್ಲ ಇಡಕ್ಕೆ ತುಂಬಾ ಚೆನ್ನಾಗಿದೆ ಇದು ಲ್ಯಾಂಪ್ ತರ. ಸುಮ್ನೆ ನಾನು ಇವಾಗ ಅದ್ರಲ್ಲಿ ಗುಡ್ ನೈಟ್ ಅಂತ ಬರ್ದು 2 ಹಾರ್ಟ್ ಮಾಡಿಟ್ಟಿದ್ದೀನಿ. ಸೊ ನೀವು ಅದ್ರಲ್ಲಿ ಏನ್ ಬೇಕಿದ್ರು ಬರ್ಕೋಬಹುದು, ಎಷ್ಟು ಸರಿ ಬೇಕಿದ್ರು ರಬ್ ಮಾಡಬಹುದು. ಆಮೇಲೆ ನೆಕ್ಸ್ಟ್ ಒನ್ ಇದು ಒಂದು ಆರ್ಗನೈಸರ್. ಇದೂನು ಲೈಕ್ ನಿಮ್ಮ ಸಾಕ್ಸ್ಗೆ ಅಥವಾ ಅಂಡರ್ ಗಾರ್ಮೆಂಟ್ಸ್ಗೆ ಇದನ್ನ ಯೂಸ್ ಮಾಡ್ಕೋಬಹುದು. ನೀವು ಡ್ರಾರ್ ಒಳಗಡೆ ಸುಮ್ನೆ ಹಂಗೆ ಬಿಸಾಕೋ ಬದಲು ನಿಮ್ ಸಾಕ್ಸ್ ಅದು ಇದು ಎಲ್ಲ ಇದರಲ್ಲಿ ಈ ತರ ಆರ್ಗನೈಸ್ ಮಾಡಿ ಇಡಬಹುದು. ಇದರಲ್ಲಿ ಈ ತರ ಕಂಪಾರ್ಟ್ಮೆಂಟ್ಸ್ ಕೊಟ್ಟಿರ್ತಾರೆ. ನೀವು ಡ್ರಾರ್ ಒಳಗಡೆ ಇದನ್ನ ಹೀಗೆ ಇಟ್ಬಿಟ್ಟು ಎಲ್ಲ ಒಂದೊಂದು ಸೆಕ್ಷನ್ ಅಲ್ಲಿ ಒಂದೊಂದು ಸೆಟ್ ಆಫ್ ಸಾಕ್ಸ್ ಅಥವಾ ಅಂಡರ್ ಗಾರ್ಮೆಂಟ್ಸ್ ಎನಿಥಿಂಗ್ ಇದರೊಳಗಡೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಎಲ್ಲ ಎಲ್ಲೆಲ್ಲೋ ಕಳ್ದು ಹೋಗೋದು ತಪ್ಪುತ್ತೆ. ಅಂಡ್ ಇನ್ನೊಂದು ನಾನು ಈ ತರ ಸ್ಟೋರೇಜ್ ಬ್ಯಾಗ್ ತಗೊಂಡಿದ್ದೀನಿ. ಇದು ಒಂದು 3 ಬ್ಯಾಗ್ ಇದೆ. ಇದು ಒಂಥರ ಕ್ಲೋತ್ ಬ್ಯಾಗ್ ತರಾನೇ ದೊಡ್ಡದಿದೆ ಇದು. ಏನಕ್ಕೆ ಅಂದ್ರೆ ಇವಾಗ ಎನಿಥಿಂಗ್ ನಿಮ್ಗೆ ಯೂಸ್ ಆಗದೆ ಇರೋದು, ಎಸ್ಪೆಷಲಿ ನಮ್ಗೆ ಇಲ್ಲಿ ಇವಾಗ ಸಮ್ಮರ್ ಬರ್ತಾ ಇದೆ. ಸೊ ಇವಾಗ ವಿಂಟರ್ ಕ್ಲೋತ್ಸ್ ಎಲ್ಲ ನಾವು ಸ್ಟೋರ್ ಮಾಡಿಡ್ಬೇಕು. ಅದನ್ನ ಸುಮ್ನೆ ಹಂಗೆ ಇಟ್ರೆ ನೀವು ಧೂಳು ಹಿಡಿತಾ ಇರುತ್ತೆ. ಸೊ ಅದ್ರ ಬದಲು ನೀಟಾಗಿ ಅದನ್ನೆಲ್ಲ ಡ್ರೈ ಕ್ಲೀನಿಂಗ್ ಎಲ್ಲ ಕೊಟ್ಬಿಟ್ಟು ಆಮೇಲೆ ಈ ತರ ಒಂದು ದೊಡ್ಡ ಬ್ಯಾಗ್ ಅಲ್ಲಿ ಈ ತರ ಸ್ಟೋರ್ ಮಾಡಿಟ್ರೆ ನೀಟಾಗಿ ಇರುತ್ತೆ ಒಂದ್ ಕಡೆ. ಈ ತರ ಇದೆ ಇದು ಬ್ಯಾಗ್, ದೊಡ್ಡದಾಗಿದೆ ಆಕ್ಚುಲಿ. ಇಷ್ಟು ದೊಡ್ಡದಿದೆ. ಜಿಪ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ. ಸೊ ಈ ತರ ಕ್ಲೋಸ್ ಆಗುತ್ತೆ. ಅಂಡ್ ನೀವು ಅದ್ರಲ್ಲಿ ಯಾವ್ದ್ರಲ್ಲಿ ಏನ್ ಇಟ್ಟಿದ್ದೀರಾ ಅಂತ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಅಂದ್ರೂ ಇಲ್ಲಿ ಟ್ರಾನ್ಸ್ಪರೆಂಟ್ ಓಪನಿಂಗ್ ಇದೆ. ಸೊ ಇದ್ರಲ್ಲೆಲ್ಲ ಕಾಣಿಸುತ್ತೆ ನೀವು ಏನ್ ಇಟ್ಟಿದ್ದೀರಾ ಅದ್ರೊಳಗಡೆ ಅಂತ. ಸೊ ಇದು ನಮ್ಗೆ ಇಲ್ಲಿ ಎಸ್ಪೆಷಲಿ ಎಲ್ಲ ವಿಂಟರ್ ಕ್ಲೋತ್ಸ್ಗೆ ಇದಕ್ಕೆಲ್ಲ ಚೆನ್ನಾಗಿರುತ್ತೆ. ಅಂಡ್ ಆಲ್ಸೋ ನಿಮ್ಗೆ ಈ ಬೆಡ್ ಸ್ಪ್ರೆಡ್ ಅದು ಇದು ಎಲ್ಲ ಎಕ್ಸ್ಟ್ರಾ ಸುಮ್ನೆ ಬೇಡದೇ ಇರೋದನ್ನೆಲ್ಲ ಇದ್ರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು. ಸೊ ದ ನೆಕ್ಸ್ಟ್ ಒನ್ ಇರೋದು ಇದೊಂದು ಕ್ಯೂಟ್ ಪರ್ಸ್, ಸಾರಿ ನಾಟ್ ಪರ್ಸ್, ಇದೊಂದು ಸ್ಟೋರೇಜ್ ಬಾಕ್ಸ್ ತರ. ಎಸ್ಪೆಷಲಿ ನಮ್ಮ ಎಲ್ಲ ಜ್ಯುವೆಲ್ರೀಸ್ಗೆ ಇಲ್ಲೆಲ್ಲ ಇಯರಿಂಗ್ಸ್ ಹಾಕ್ಬೋದು. ಇಯರಿಂಗ್ಸ್ ಇಲ್ಲೆಲ್ಲ ಹಾಕ್ಬೋದು. ಇಲ್ಲಿ ರಿಂಗ್ ಎಲ್ಲ ಇಡ್ಬೋದು. ಇಲ್ಲಿ ಏನೇ ಒಂದು ಸಣ್ಣ ಚೈನ್ ಅಥವಾ ಎನಿಥಿಂಗ್ ನಿಮ್ಮ ಆಕ್ಸೆಸರೀಸ್ ಏನೇನಿರುತ್ತೆ ಎಲ್ಲ ಇದ್ರಲ್ಲಿ ಇಟ್ಕೋಬಹುದು. ಆಲ್ಸೋ ಇದು ಟ್ರಾವೆಲ್ ಫ್ರೆಂಡ್ಲಿ. ನಾವು ಟ್ರಾವೆಲ್ ಮಾಡ್ಬೇಕಾದ್ರೂ ತುಂಬಾ ಲೈಟ್ ವೇಟ್ ಇದೆ. ಸೊ ಇದ್ರಲ್ಲೆಲ್ಲ ಆರ್ಗನೈಸ್ ಮಾಡಿ ತಗೊಂಡು ಹೋಗಕ್ಕೆ ತುಂಬಾ ಚೆನ್ನಾಗಿದೆ ಇದು. ಸೊ ದ ನೆಕ್ಸ್ಟ್ ಪ್ರಾಡಕ್ಟ್ ನೈಫ್ ಶಾರ್ಪ್ನರ್. ಇಲ್ಲಿ ನಮ್ಗೆ ಬೆಂಗಳೂರಲ್ಲಿ ನಮ್ಮ ಊರಲ್ಲೆಲ್ಲ ಆದ್ರೆ ಏನಾದ್ರು ಒಂದು ಚಾಕು ಶಾರ್ಪ್ನೆಸ್ ಕಮ್ಮಿ ಆಯ್ತು ಅಂದ್ರೆ ಎಲ್ಲ ರೋಡ್ ಸೈಡ್ ಅಲ್ಲೇ ಬರ್ತಾರೆ. ಇಲ್ಲಿ ನಿಮ್ಮ ಚಾಕುಗಳಿಗೆ ಕತ್ತರಿಗಳಿಗೆ ಸಾಣೆ ಹಿಡಿದುಕೊಳ್ಳಲಾಗುವುದು ಅಂತ ಹೇಳ್ಕೊಂಡು ಬರ್ತಾರೆ. ಬಟ್ ಇಲ್ಲಿ ಕೆನಡಾದಲ್ಲಿ ಯಾರು ಆತರ ಬರಲ್ಲ. ಸೊ ಹಾಗಾಗಿ ನಾವೇನಾದ್ರು ಒಂದೊಂದ್ಸರಿ ದೊಡ್ಡ ಚಾಕು ತಗೊಂಡಿರ್ತೀವಿ, ಅದು ಸ್ವಲ್ಪ ಶಾರ್ಪ್ನೆಸ್ ಕಮ್ಮಿ ಆಯ್ತು ಅಂದ್ರೆ ಆಮೇಲೆ ಯೂಸ್ ಮಾಡಕ್ಕೆ ಆಗಲ್ಲ, ಬಿಸಾಕ್ಬಿಡ್ಬೇಕು. ಸೊ ಹಾಗಾಗಿ ಇದೊಂದು ಈ ಸರಿ ತಗೊಂಡಿದೀನಿ ಶಾರ್ಪ್ನರ್. ಇದು ಹೆಂಗೆ ಇದೆ ಅಂತ ನಾನು ಇನ್ನೂ ಟ್ರೈ ಮಾಡಿಲ್ಲ, ಬಟ್ ಟ್ರೈ ಮಾಡಾದ್ಮೇಲೆ ಇದು ಹೆಂಗಿದೆ ಅಂತ ಇದ್ರದ್ದು ರಿವ್ಯೂ ನಿಮ್ಗೂ ತಿಳಿಸ್ತೀನಿ. ನೆಕ್ಸ್ಟ್ ನಾನು ತಗೊಂಡಿದ್ದು ಇದೊಂದು ಕ್ಯೂಟ್ ಆಗಿರೋ ಬಾಟಲ್. ಕಲರು ಚೆನ್ನಾಗಿದೆ. ಪ್ಲಸ್ ಇದರಲ್ಲಿ ಎಲ್ಲ ಬರ್ದಿದೆ, 8 AM 9 AM ಟೈಮಿಂಗ್ಸು ಬರ್ದಿದೆ. ಪ್ಲಸ್ ಇಲ್ಲಿ 1 PM ಆಗಿದ ತಕ್ಷಣ ಎಂಡ್ ಆಗುತ್ತೆ, ರೀಫಿಲ್ ಅಂತ ಬೇರೆ ಬರ್ದಿದೆ. ಅಂಡ್ ದೆನ್ ಇಟ್ ಗೋಸ್ ಬ್ಯಾಕ್ ಟು 2 PM to 7 PM. ಆಲ್ಸೋ ಇದರಲ್ಲಿ ಗೆಟ್ ಸ್ಟಾರ್ಟೆಡ್, ರಿಮೆಂಬರ್ ಯುವರ್ ಗೋಲ್, ಕೀಪ್ ಚಗಿಂಗ್, ಡೋಂಟ್ ಗಿವ್ ಅಪ್, ಆಲ್ಮೋಸ್ಟ್ ದೇ, ಯು ಡಿಡ್ ಇಟ್ ಅಂತೆಲ್ಲ ಮೋಟಿವೇಶನ್ಸ್ ಇದೆ. ಸೊ ನಮ್ಗೆ ನೀರು ಕುಡಿಯಕ್ಕೆ ಮರ್ತೋಗೋರ್ಗೆ ಇದು ಒಂದು ಬೆಸ್ಟ್ ಪ್ರಾಡಕ್ಟ್. ನನ್ಗೆ ಯಾವಾಗ್ಲೂ ಮರ್ತೋಗ್ತಾ ಇರುತ್ತೆ ನೀರು ಕುಡಿಯಕ್ಕೆ. ಸೊ ಈ ತರ ಇದೊಂದು ಬಾಟ್ಲ್ ಒಂದು ಹತ್ರ ಇಟ್ಕೊಂಡ್ಬಿಟ್ರೆ ಇದರಲ್ಲಿ ಎಷ್ಟು ಕುಡಿಬೇಕು. ಸೊ ಇದರಲ್ಲಿ ಇವಾಗ ಒಂದ್ಸರಿ ಫಿಲ್ ಮಾಡಿ 2 ಸರಿ ಕುಡಿದ್ರೆ 1.5 ಲೀಟರ್ ಆಗುತ್ತೆ ನೀರು ಕುಡಿದಿರೋದು. ಸೊ ಚೆನ್ನಾಗಿದೆ ಆಕ್ಚುಲಿ, ಇದು ಕ್ಯೂಟ್ ಆಗಿದೆ ಬಾಟ್ಲ್. ಸೊ ನೆಕ್ಸ್ಟ್ ಇನ್ನೊಂದು ನಾನು ತಗೊಂಡಿದ್ದು ಈ ತರ ಒಂದು ಸ್ಟೋರೇಜ್ ಬಾಕ್ಸ್ಗಳಿದು. ಏನಾದ್ರೂ ಬೇಕಾಗುತ್ತೆ ಕಿಚನ್ ಅಲ್ಲಿ, ಯೂಶಲಿ ಲಿಡ್ ಇರೋವಂಥದ್ದು ಬಾಕ್ಸ್ಗಳು ತುಂಬಾ ಯೂಸ್ ಆಗುತ್ತೆ. ಈ ತರ ಇದರಲ್ಲಿ ಒಳಗಡೆ 3 ಇದೆ. ಸೊ ಈ ತರದ್ದು ಒಂದು 3, 1,
ಯಾ ಸೊ ಟೋಟಲ್ 3 ಬಾಕ್ಸಸ್ ಇದೆ ಇದರಲ್ಲಿ. ಸಾರಿ 3 ಇಲ್ಲ 4 ಇದೆ ಇದರಲ್ಲಿ. ಇವಾಗ ನೋಡ್ತಾ ಇದೀನಿ ನಾನು 4 ಬಾಕ್ಸ್ ಇದೆ ಇದರಲ್ಲಿ. ಕಿಚನ್ ಅಲ್ಲಿ ಅಥವಾ ಎನಿವೇಸ್ ಕಿಚನ್ ಅಲ್ಲಿ ಅಂತಲೇ ಎಲ್ಲಾ ಕಡೆನೂ ಯೂಸ್ ಆಗುತ್ತೆ ಎನಿಥಿಂಗ್ ಸ್ಟೋರ್ ಮಾಡಿಟ್ಕೊಳ್ಳೋದು. ದ ನೆಕ್ಸ್ಟ್ ಐಟಮ್ ನಾ ತಗೊಂಡಿರೋದು ಇದೊಂದು ಏನ್ ಹೇಳ್ತಾರೆ ಬ್ಯಾಟರ್ ಡಿಸ್ಪೆನ್ಸರ್. ಇದು ನೀವು ಪ್ಯಾನ್ ಕೇಕ್ಗೆ ಅಥವಾ ಕಪ್ ಕೇಕ್ ಎಲ್ಲ ಮಾಡಿದಾಗ ಯೂಸ್ ಆಗುತ್ತೆ. ಸೊ ಇದರಲ್ಲಿ ಬ್ಯಾಟರ್ ಫಿಲ್ ಮಾಡ್ಕೊಳ್ಳೋದು. ಏನೇ ಒಂದು ದೋಸೆಗೆ ಆಗೋದಿಲ್ಲ ಇದು, ನಮ್ದು ಏನೋ ನಾರ್ಮಲ್ ಉದ್ದಿನ ದೋಸೆಗೆಲ್ಲ ಆಗಲ್ಲ, ಪಡ್ಡುಗೆಲ್ಲ ಆಗುತ್ತೆ. ಸೊ ಇದರಲ್ಲಿ ಸ್ಟೋರ್ ಮಾಡ್ಕೊಳ್ಳೋದು ಹಿಟ್ಟನ್ನ. ಅಂಡ್ ಇದು ಇಲ್ಲಿ ಒಂದು ಹ್ಯಾಂಡಲ್ ಇದೆ, ಇದನ್ನ ಹಿಂಗ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಓಪನ್ ಆಗುತ್ತೆ. ಸೊ ಪಡ್ಡು ಇದಕ್ಕೆ ಎಲ್ಲಿ ಬಿಡಬೇಕು ಅಲ್ಲೆಲ್ಲ ಈ ತರ ಬಿಟ್ಕೊಂತಾ ಹೋಗ್ಬೋದು. ವಡೆ ಮಾಡಕ್ಕೆ ಅದಕ್ಕೆಲ್ಲ ಈಸಿ ಇದೆ. ಸೊ ಸುಮ್ಮನೆ ಟ್ರೈ ಮಾಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು ತರಿಸ್ದೆ. ಲೆಟ್ಸ್ ಸಿ, ಒಂದು ಯಾವ ದಿನ ಟ್ರೈ ಮಾಡ್ತೀನಿ ಆ ದಿನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಅಂಡ್ ಅವಾಗಿಂದ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಗೆ ಫ್ಲವರ್ಸ್ ಕಾಣಿಸ್ತಾ ಇತ್ತು. ಇದನ್ನು ನಾನು ತೇಮು ಇಂದಾನೆ ತಗೊಂಡಿರೋದು. ಎಷ್ಟು ಚೆನ್ನಾಗಿದೆ ನೋಡಿ ಟೂಲಿಪ್ಸ್. ನನಗೆ ಟೂಲಿಪ್ಸ್ ಅಂದ್ರೆ ತುಂಬಾ ಇಷ್ಟ. ಸೊ ಇದು ಅದ್ರಲ್ಲೂ ಇದು ಹೆಂಗಿದೆ ಅಂದ್ರೆ ಒಂಥರ ಫುಲ್ ರಿಯಲ್ ಫೀಲ್ ಇದೆ. ಇದನ್ನ ನಿಮಗೆ ಮುಟ್ಟಿದಾಗ ಏನೋ ಪ್ಲಾಸ್ಟಿಕ್ ಅಂತ ಅನ್ಸೋದೇ ಇಲ್ಲ. ಒಂಥರ ರಿಯಲ್ ಫ್ಲವರ್ ಹೆಂಗಿರುತ್ತೆ ಮುಟ್ಟಿದಾಗ ಅದೇ ತರ ಇದೆ. ಈವನ್ ಈ ಪೆಟಲ್ಸ್ ಸಾರಿ ಈ ಲೀವ್ಸ್ ಇದು ಕೂಡ. ಸೊ ತುಂಬಾ ಚೆನ್ನಾಗಿದೆ. ಇದನ್ನು ಈ ಕಲರು ನನಗೆ ತುಂಬಾ ಇಷ್ಟ ಆಯ್ತು. ಸೊ ಇದನ್ನು ನಾನು ಅದರಿಂದಾನೇ ತರಿಸಿದ್ದು. ಈ ತರ ಸೆಂಟರ್ ಟೇಬಲ್ ಮಧ್ಯದಲ್ಲಿ ಇಡಕ್ಕೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ನಾನು ಅವಾಗಲೇ ಹೇಳಿದಾಗೆ ಈ ಒಂದು ಬಾಕ್ಸ್ ಅಲ್ಲಿ ಒಂದು ಆರ್ಗನೈಸರ್ ಇದೆ. ಲೈಕ್ ನಿಮ್ಮ ಕಾಸ್ಮೆಟಿಕ್ಸ್ ಎಲ್ಲ ಆರ್ಗನೈಸ್ ಮಾಡಿಟ್ಕೊಳ್ಳುವಂತ ಒಂದು ಬಾಕ್ಸ್. ತೋರಿಸ್ತೀನಿ ಹೇಗಿದೆ ಅಂತ. ಚೆನ್ನಾಗಿದೆ ಅಲ್ವಾ? ಇದು ಹೆಂಗಿದೆ ಅಂದ್ರೆ ಈ ತರ ಏನಂದ್ರೆ ಇದು ಹಿಂಗ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನಿಮ್ದು ಏನೇ ಡಿಯೋಸ್ ಇರ್ಬೋದು ಅಥವಾ ಎನಿಥಿಂಗ್ ಫೌಂಡೇಶನ್ ಅದು ಇದು ಎಲ್ಲ ಇಲ್ಲಿ ಆರ್ಗನೈಸ್ ಮಾಡ್ಕೋಬಹುದು. ಅಂಡ್ ಇದರಲ್ಲಿ 2 ಡ್ರಾರ್ ಕೊಟ್ಟಿದ್ದಾರೆ ಈ ತರ. ಇಲ್ಲೊಂದು ಡ್ರಾರ್ ಇದೆ, ಈ ಕೆಳಗಡೆ ಒಂದು ಡ್ರಾರ್ ಇದೆ. ಇದ್ರಲ್ಲೂ ನೀವು ಎನಿಥಿಂಗ್ ನಿಮ್ದು ಏನೇ ಆಕ್ಸೆಸರೀಸ್ ಆಗಿರ್ಬೋದು ಅಥವಾ ಎನಿ ಕಾಸ್ಮೆಟಿಕ್ಸ್ ಲೈಕ್ ಲಿಪ್ಸ್ಟಿಕ್ಸ್ ಎಷ್ಟೊಂದಿರುತ್ತೆ ನಮ್ದು ಹುಡುಗಿರೋದು. ಸೊ ಆಬ್ವಿಯಸ್ಲಿ ಅದನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು. ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ತುಂಬಾ ಒಂಥರ ಕ್ಯೂಟ್ ಆಗಿದೆ ನೋಡಕ್ಕೆ. ಅಂಡ್ ಈ ತರ ಒಂದು ಟೇಬಲ್ ಮೇಲೆ ಇಟ್ಟಾಗ ನಾವು ಅದನ್ನ ನಮ್ಮ ರೂಮ್ ಅಲ್ಲಿ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಸ್ಟೋರೇಜ್ ಒಂದೇ ಕಡೆ ಇದೆ, ಒಂದೇ ಕಡೆ ಸಿಗುತ್ತೆ. ಎಲ್ಲೆಲ್ಲೂ ರಾಶಿ ಹಾಕ್ಬೇಕಾಗಿಲ್ಲ. ಒಂದು ಹಿಂಗೆ ಓಪನ್ ಮಾಡಿದ್ರೆ ಎಲ್ಲ ನಮ್ಮ ಕಾಸ್ಮೆಟಿಕ್ಸ್ ಒಂದೇ ಕಡೆ ಇರುತ್ತೆ. ಸೊ ನನಗೆ ತುಂಬಾ ಇಷ್ಟ ಆಯ್ತು. ಸೊ ಅದಕ್ಕೆ ಇದನ್ನ ಒಂದು ತಗೊಂಡಿದ್ದೀನಿ. ಸೊ ಇದಾಗಿತ್ತು ನಮ್ಮ ಒಂದು ತೇಮು ಶಾಪಿಂಗ್ ಹಾಲ್. ನಿಮಗೂ ಇವೆಲ್ಲ ಒಂದು ಪ್ರಾಡಕ್ಟ್ಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಪ್ಲಸ್ ನೀವು ಒಂದು ತೇಮು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಆಸ್ ಅ ಫಸ್ಟ್ ಟೈಮ್ ಯೂಸರ್ ನಿಮಗೆ $100 ಕೂಪನ್ ಬಂಡಲ್ ಸಿಗುತ್ತೆ. ಅಥವಾ ನೀವು ತೇಮು ಆಪ್ ಹಾಕೊಂಡ್ರೆ ಆಪ್ ಹೋದ್ಮೇಲೆ ನಾನು ಇಲ್ಲಿ ಕೆಳಗಡೆ ಡಿಸ್ಪ್ಲೇ ಮಾಡಿರುವಂತ ಕೋಡ್ ಅನ್ನ ಕೊಟ್ರು ನೀವು ಆ $100 ಕೂಪನ್ ಬಂಡಲ್ ಅನ್ನ ಕ್ಲೇಮ್ ಮಾಡಬಹುದು. ಸೊ ಎಲ್ಲ ಒಂದು ಇನ್ಫಾರ್ಮೇಶನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಚೆಕ್ ಮಾಡೋದನ್ನ ಮರಿಬೇಡಿ. ಸೊ ಈ ಒಂದು ಇನ್ಫಾರ್ಮೇಶನ್ ಜೊತೆ ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತಾ ಇದೀವಿ. ಹಾಗೆ ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ ಹೇಳೋದನ್ನ ಮರಿಬೇಡಿ. ರೇಯಾಂಶ್ ವಿಡಿಯೋ ಎಂಡ್ ಮಾಡಕ್ ಅವ್ನು ಬೇಕಲ್ವಾ, ಅದಕ್ಕೆ ಕರಿತಾ ಇದ್ದೀನಿ. ಯಾ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಖುಷಿಯಾಗಿರಿ. ಟಾಟಾ ಬೈ ಬೈ.